ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ತನ್ನದೇ ಆದ ಛಾಪನ್ನು ಮೂಡಿಸಿರುವ ಪಿಂಗಾರ ಕನ್ನಡ ಪತ್ರಿಕೆಯ ವತಿಯಿಂದ ಪಿಂಗಾರ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಸಮಾರಂಭ ಮಂಗಳೂರಿನ ಪುರಭವನದಲ್ಲಿ ನಡೆಯಿತು. ವಿ4 ನ್ಯೂಸ್ ಸಹಭಾಗಿತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಹ್ಯುಮ್ಯಾನಿಟಿ ಟ್ರಸ್ಟ್ನ ಸ್ಥಾಪಕ ರೋಷನ್ ಡಿಸೋಜಾ ಬೆಳ್ಮಣ್ ಅವರಿಗೆ 2018ನೇ ಸಾಲಿನ ಪಿಂಗಾರ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಪ್ರದಾನ ಮಾಡಲಾಯಿತು. ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಾ ಬರುತ್ತಿರುವ ಪಿಂಗಾರ ಕನ್ನಡ ಸುದ್ದಿ ಪತ್ರಿಕೆಯ ವತಿಯಿಂದ ನಾಡಿನ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದ ಗಣ್ಯರಿಗೆ ಪಿಂಗಾರ ರಾಜ್ಯೋತ್ಸವ ಪ್ರಶಸ್ತಿಯನ್ನ ನೀಡಿ ಗೌರವಿಸಿಕೊಂಡು ಬರಲಾಗುತ್ತಿದ್ದು 2018ನೇ ಸಾಲಿನ ಪಿಂಗಾರ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಸಮಾರಂಭವು ಮಂಗಳೂರಿನ ಕುದ್ಮುಲ್ ರಂಗರಾವ್ ಪುರಭವನದಲ್ಲಿ ನಡೆಯಿತು. ವಿ4 ನ್ಯೂಸ್ ಸಹಯೋಗದಲ್ಲಿ ನಡೆದ ಕಾರ್ಯಕ್ರಮಕ್ಕೆ ಆಂಜಲೂರ್ ಚರ್ಚ್ನ ಧರ್ಮಗುರುಗಳಾದ ರೆವರೆಂಡ್ ಫಾದರ್ ವಿಲಿಯಂ ಮೆನೇಸಸ್ ಚಾಲನೆಯನ್ನ ನೀಡಿದ್ರು. ಕಾರ್ಯಕ್ರಮದಲ್ಲಿ ಸಾಮಾಜಿಕ ಕಾರ್ಯಕರ್ತ, ಸಮಾಜ ಸೇವೆಯಲ್ಲಿ ಗುರುತಿಸಿಕೊಂಡಿರುವ ಜೊತೆಗೆ ಹ್ಯುಮ್ಯಾನಿಟಿ ಎಂಬ ಸ್ವಯಂ ಸೇವಾ ಸಂಸ್ಥೆಯನ್ನ ಆರಂಭಿಸಿ ದಾನಿಗಳ ಮೂಲಕ ಅಶಕ್ತರಿಗೆ ಸಹಾಯ ಹಸ್ತ ನೀಡುತ್ತಾ ಬಂದಿರುವ ಬೆಳ್ಮನ್ ರೋಷನ್ ಡಿಸೋಜಾ ಅವರಿಗೆ 2018ನೇ ಸಾಲಿನ ಪಿಂಗಾರ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಪ್ರದಾನ ಮಾಡಲಾಯಿತು. ಪಿಂಗಾರ ವಾರಪತ್ರಿಕೆಯ ಸಂಪಾದಕ ರೇಮಂಡ್ ಡಿಕೋನ್ನ ಅತಿಥಿಗಳನ್ನ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು. ಮಂಗಳೂರು ಕ್ರೈಸ್ತ ಧರ್ಮ ಪ್ರಾಂತ್ಯದ ಬಿಷಪ್ ಅತಿ ವಂದನೀಯ ಪೀಟರ್ ಪೌಲ್ ಸಲ್ಡಾನಾ ಅವರು ಪ್ರಶಸ್ತಿ ಪ್ರದಾನ ಮಾಡಿದ್ರು. ಈ ಸಂದರ್ಭ ಮಾತನಾಡಿದ ಅವರು, ಮಾನವೀಯತೆಗೆ ಸಮಾಜದಲ್ಲಿ ಮಾನ್ಯತೆ ನೀಡಬೇಕು. ಇಂದು ಮಾನವೀಯ ಮೌಲ್ಯಗಳು ಕ್ಷೀಣಿಸುತ್ತಿರುವ ದಿನಗಳಲ್ಲಿ ನಾವು ದೀನ ದಲಿತ ಅಶಕ್ತರ ಸೇವೆ ಮಾಡಬೇಕಿದೆ. ಯುವಕರನ್ನ ಸಮಾಜ ಸೇವೆಯ ಕೈಂಕರ್ಯಗಳಲ್ಲಿ ತೊಡಗಿಸಿಕೊಳ್ಳುವಂತೆ ನೋಡಿಕೊಳ್ಳುವುದು ಅಗತ್ಯ ಎಂದರು. ಸಮಾಜದಲ್ಲಿನ ಅಶಕ್ತರ ನೋವಿಗೆ ಸ್ಪಂದಿಸಿದಾಗ ಸಮಾಜದ ಏಳಿಗೆ ಸಾಧ್ಯ. ಸಮಾಜದಲ್ಲಿ ಮಾನವೀಯ ಸಂಬಂಧಗಳು ಕುಂಠಿತವಾಗ್ತಿದೆ. ಮಾನವೀಯ ಕಳಕಳಿಯ ದೃಷ್ಟಿಯ ಕೆಲಸ ಮಾಡಲು ಪ್ರೇರೇಪಣೆ ಅಗತ್ಯ. ಭಾವನಾತ್ಮಕ ಸಂಬಂಧಗಳು ವೃದ್ಧಿಸುವ ಕೆಲಸ ಸಮಾಜದಲ್ಲಿ ಇನ್ನಷ್ಟು ನಡೆಯಬೇಕಿದ್ದು ಪಿಂಗಾರ ಪತ್ರಿಕೆಯ ಕೆಲಸ ಶ್ಲಾಘನೀಯ. ಸದಾ ಸಮಾಜದ ಕಾಳಜಿ ವ್ಯಕ್ತಪಡಿಸುವ ಯುವ ವ್ಯಕ್ತಿಯನ್ನ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದು ಕ್ರಮಬದ್ಧವಾಗಿದೆ ಎಂದು ಅಭಿಪ್ರಾಯಪಟ್ಟರು. ಸಮಾಜದ ಜನರ ನೋವು ಕೂಗು ಇತರರಿಗೆ ಮುಟ್ಟಿಸಿ ಜನರ ಬಗ್ಗೆ ಸೇವಾ ಕೈಂಕರ್ಯವನ್ನು ಮುಂದುವರಿಸಲು ಸ್ಫೂರ್ತಿ ನೀಡುವ ಒಬ್ಬರಿಗೆ ಇಂದು 14ನೇ ಪಿಂಗಾರ ರಾಜ್ಯೋತ್ಸವ ಪುರಸ್ಕಾರ ಲಭಿಸಿದೆ. ಅವರಿಗೆ ನಮ್ಮ ನಮನಗಳು, ಅಭಿನಂದನೆಗಳು. ಇದೊಂದು ಹೊಸ ಜವಾಬ್ದಾರಿಯ ನೊಗ ಹೆಗಲಿಗೆ ಏರಿಸಿದ ಹಾಗೆ. ಯುವಕನೊಬ್ಬನು ಈ ಜವಾಬ್ದಾರಿಯನ್ನು ಹೊತ್ತಾಗ ಇದರ ಲಾಭ ಅನೇಕ ವರ್ಷಗಳ ಕಾಲ ಬೇಕಾದಷ್ಟು ಜನರಿಗೆ ಲಭಿಸುವ ಆಶಯವಿದೆ. ರೋಷನ್ ಡಿಸೋಜರವರು ಖಂಡಿತವಾಗಿ ಧನ್ಯರು. ಅಂತ ಒಂದು ಭಾವನೆ ತನ್ನ ಹೃದಯದಲ್ಲಿ ಮೂಡಿಸಿ ಬಂದ ಭಾವನೆಗೆ ಕಿವಿಗೊಟ್ಟು ಆ ಭಾವನೆ ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ರೋಷನ್ ಡಿಸೋಜಾ ರವರು, ಜನಸಾಮಾನ್ಯರೇ ನನ್ನ ಆಸ್ತಿ. ಹ್ಯುಮ್ಯಾನಿಟಿ ಟ್ರಸ್ಟ್ ಎಲ್ಲರ ಆಸ್ತಿ. ಇದರ ಶ್ರೇಯಸ್ಸು ಎಲ್ಲರಿಗೂ ಸಲ್ಲಬೇಕು. ಒಂದೊಮ್ಮೆ ನಾನು ಕೀಳರಿಮೆಯಿಂದ ಆತ್ಮಹತ್ಯೆ ಮಾಡಲು ಹೊರಟಿದ್ದೆ. ಈ ಪ್ರಶಸ್ತಿ ನನ್ನ ಕಣ್ಣು ತೆರೆಸಿದೆ. ಇನ್ನಷ್ಟು ಕೆಲಸ ಮಾಡಲು ಪ್ರೇರೇಪಣೆ ಕೊಟ್ಟಿದೆ ಎಂದರು. ಜನಸಾಮಾನ್ಯರೇ ನನ್ನ ಆಸ್ತಿ, ನನ್ನ ಶಕ್ತಿ. ಹ್ಯುಮ್ಯಾನಿಟಿ ಟ್ರಸ್ಟ್ ಜನಸಾಮಾನ್ಯರ ಟ್ರಸ್ಟ್. ಅದರ ಅಧಿಕಾರ ನಿರ್ಧಾರ ಮಾತ್ರ ನನ್ನಲ್ಲಿದೆ. ಅದರ ಶ್ರೇಯಸ್ಸು ತಮಗೆಲ್ಲರಿಗೂ ಸಲ್ಲುತ್ತೆ. ತಾವು ತೋರಿಸಿದ ಪ್ರೀತಿ, ಸಹಕಾರ ಖಂಡಿತ ಅದ್ಭುತ. ದೇವರ ಒಂದು ಶಕ್ತಿಯಲ್ಲಿಯೇ ಈ ಟ್ರಸ್ಟ್ ನಡೆಯುತ್ತಲಿದೆ ಎಂದು ಸಾರಲು ನನಗೆ ಕಿಂಚಿತ್ತೂ ಸಂಶಯವಿಲ್ಲ. ನನ್ನ ಮೇಲೆ ಪ್ರೀತಿ ತೋರಿಸಿ ಇಲ್ಲಿ ನೆರೆದಿರುವ ಎಲ್ಲ ಜನರಿಗೆ ನಾನು ಚಿರಋಣಿ. ಹಾಗೆಯೇ ಹ್ಯುಮ್ಯಾನಿಟಿಯ ಎಲ್ಲ ದಾನಿ ಅಭಿಮಾನಿಗಳಿಗೆ ಧನ್ಯವಾದಗಳನ್ನು ಹೇಳಲು ನಿಜವಾಗಿಯೂ ನನ್ನ ಬಳಿ ಶಬ್ದಗಳೇ ಇಲ್ಲ. ಎಲ್ಲರಿಗೂ ನನ್ನ ಪ್ರೀತಿಯ ಸಲಾಂ. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಕೇಮಾರು ಈಶಾ ವಿಠಲ್ ದಾಸ ಸ್ವಾಮೀಜಿಯವರು ಆಶೀರ್ವಚನ ನೀಡಿದ್ರು. ಉನೇನು ಕಲ್ಪಾಲೆ ಜೋಕ್ಲೆಗೆ ಕಡೆಕ್ ಒನಸ್ ಮಲ್ಪೋಡ್ದು ಪಂಡೆ ಅಂದೆ ಅಕ್ಕೆ
ಅಶೋಕ ಚಕ್ರ ಓಲುಂಡಿ ಏಕೆಂಡೆ ಮಧ್ಯಗೊಂಜಿ ಅಪ್ಪಲದ ಬಂಡೆ ಒಣಸಲ್ವಿನ ನಂದಲ್ಲೇ ಒಂದು ಅಶೋಕ ಚಕ್ರ ಬಂಡೆ ಇಂಚಿನ ಪರಿಕಲ್ಪನೆ ಇನ್ನೊಂಜಿ ಥಿಂಕಿಂಗ್ ನೆಕ್ಕದಲ್ಲ ಶಾಲೆ ಬೋಡ ಇಂಚಿತ್ತಿನ ರಾಷ್ಟ್ರಭಕ್ತಿ ಮಾತೃಭಕ್ತಿ ಜಾಗೃತಿ ಆವಡೆಂದು ಪಂಡದು ಆಯ್ನಾತ್ ಯಾಂತ್ರಿಕ ಆವಂದೆ ನಮನ ಒಂಜಿ ಭಾವನಾತ್ಮಕ ಒಂಜಿ ನೆಲಕ್ಕೆ ಸ್ಪಂದನೆ ಮಲ್ತದ ಮಾನವೀಯ ಪ್ರಪಂಚ ಒಂಜಿ ಎಡ್ಡೆ ಸರ್ವಿಸ್ ಟು ಹ್ಯುಮ್ಯಾನಿಟಿ ಆರ್ ಮಲ್ದೆಕ್ಕನೆ ಪ್ರತಿವರಿಯಾಗಲ ಮುಟ್ಟುನಂಚಿತ್ತಿನ ಒಂಜಿ ಕೆಲಸ ಮಲ್ಪಲಿ ನಿಗಲು ಮಸ್ತ್ ಜನ ನಿಗಲು ಪೊಡ್ಂಜೋ ಮೂಲ ಸೇರ್ದಾರೆ ನೇನು ಪೂರ ನಿಗಲ್ನ ಜೋಕ್ಲೆಗೆ ಪಂಪಿನ ಕೆಲಸ ಮನ್ಪೊಡು ನಿಗಲು ಪೊಡ್ಂಜೋ ಇನಿ ಬಂಜಿಗೆ ಪಾಡುವಾರು ಒಂತೆ ತರಿಕ್ಲಕ್ಕೆ ಬಿಕ್ಲ ಪಾಡೋಡು ಪೊಡ್ಂಜೇಗ್ಲ ಅರಂಜೇಗ್ಲ ರಡ್ಡು ವ್ಯತ್ಯಾಸ. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಶಾಸಕ ಡಿ ವೇದವ್ಯಾಸ್ ಕಾಮತ್ ಅವರು ಮಾತನಾಡಿ, ಪಿಂಗಾರ ಪತ್ರಿಕೆ ಉತ್ತಮ ಕಾರ್ಯ ಮಾಡ್ತಿದೆ. ಇದರ ಯಶಸ್ಸು ಇನ್ನಷ್ಟು ವೃದ್ಧಿಸಲಿ. ರೋಷನ್ ರವರ ಸಾಧನೆ ಎಲ್ಲರಿಗೂ ಪ್ರೇರಕವಾಗಲಿ ಎಂದರು. ಅವರಿಂದ ಇನ್ನಷ್ಟು ಸಮಾಜ ಸೇವೆ ನಡೆಯಲಿ ಎಂದು ಶುಭ ಹಾರೈಸಿದ್ರು. ಬೆಳ್ಮಣ್ಣ ರೋಷನ್ ಡಿಸೋಜಾ ಅವರಿಗೆ ಈ ಪ್ರಶಸ್ತಿಯನ್ನು ಪಿಂಗಾರ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿದ್ದೀರಿ. ರೋಷನ್ ಡಿಸೋಜಾ ಅವರನ್ನು ನಾನು ಇವತ್ತು ಪ್ರಥಮತವಾಗಿ ನೋಡಿದ್ದು, ಆದರೆ ಅವರ ಹೆಸರನ್ನು ಭಾಳಷ್ಟು ಬಾರಿ ಕೇಳಿದ್ದೇನೆ. ಅವರು ಮಾಡ್ತಿರುವಂಥ ಕಾರ್ಯದ ಬಗ್ಗೆ ಕೂಡ ಬಹಳಷ್ಟು ಬಾರಿ ಮಾಹಿತಿಗಳನ್ನು ಪಡ್ಕೊಂಡಿದ್ದೇನೆ. ಕಳೆದ 1-1.5 ವರ್ಷಗಳಲ್ಲಿ ಒಂದು 2.5ರಿಂದ 3 ಕೋಟಿಯಷ್ಟು ಸಮಾಜದ ದುರ್ಬಲರಿಗೆ ಅವರ ಈ ಕಾರ್ಯಕ್ಕೆ ಇವತ್ತು ಪಿಂಗಾರ ರಾಜ್ಯೋತ್ಸವ ಪ್ರಶಸ್ತಿ ಲಭಿಸಿದೆ. ಅವರಿಗೆ ಕೂಡ ವಿಶೇಷವಾಗಿ ನಾನು ಧನ್ಯವಾದ ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜರ್ ಅವರು ಮಾತನಾಡಿ, ರೋಷನ್ 1.5 ವರ್ಷದಲ್ಲಿ ಮಾಡಿರುವ ಸಾಧನೆ ಎಲ್ಲರಿಗೂ ಆದರ್ಶ. ಸಮಾಜದಲ್ಲಿ ಬಡವರ ಕಣ್ಣೊರೆಸುವ ಕೆಲಸ ಇನ್ನಷ್ಟು ರೋಷನ್ರಿಂದ ನಡೆಯಲಿ ಎಂದರು. ಯಾರು ಸಾಮಾಜಿಕವಾಗಿ ಕೆಲಸ ಮಾಡ್ತಾರೆ, ಸಮಾಜದ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದನೆ ಮಾಡ್ತಾರೆ, ಯಾರು ಸಮಾಜದಲ್ಲಿ ಇರುವಂಥ ಬಡತನ ನೋವುಗಳಿರುವಂಥ ಕಣ್ಣೀರನ್ನು ಒರೆಸ್ತಾರೆ, ಅಂಥವರಿಗೆ ಒಬ್ಬರನ್ನು ಹುಡುಕಿ ಈ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಡೋ ಮಾಡಿದ್ದಾರೆ. ರೋಷನ್ ಅವರ ಸಾಧನೆ ಭಾಳ ಚಿಕ್ಕ ಸಮಯದಲ್ಲಿ ಸಾಧನೆ ಮಾಡಿರ್ತಕ್ಕಂಥದ್ದು. ಬಹುಶಃ ಅವರು ಟ್ರಸ್ಟ್ ಮಾಡಿ 1.5 ವರ್ಷ ಆಯಿತು ಅಂತ ನಾನು ಕೇಳಿಕೊಂಡೆ. 1.5 ವರ್ಷದ ಟ್ರಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಅವರು ಸಾಧನೆ ಮಾಡಿರ್ತಕ್ಕಂಥದ್ದು ಬಹು ಹೆಚ್ಚು ಅಂತ ಹೇಳೋ ರೀತಿಯಲ್ಲಿ ಅವರಿಗೆ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಅಂತ ನಾನು ಭಾವಿಸ್ಕೊಳ್ತೇನೆ. ಇವತ್ತು ಸಮಾಜದಲ್ಲಿ ಅನೇಕ ಥರದ ನೋವುಗಳು, ನಲಿವುಗಳು, ಕಷ್ಟಗಳು, ಕಾರ್ಪಣ್ಯಗಳು ಇದ್ದಾವೆ. ಮಾಜಿ ಶಾಸಕ ಜೆಆರ್ ಲೋಬೋ ಮಾತನಾಡಿ, ಮನುಷ್ಯರಿಗೆ ಬೇಕಾಗಿರುವುದು ಪ್ರೀತಿ, ಆಗ ಮಾತ್ರ ಜೀವನ ಪಾವನವಾಗುವುದು ಎಂದರು. ಬಡವರಿಗೆ ಬೇಕಾಗಿಲ್ಲ ಕರುಣೆ ಅಥವಾ ಸಿಂಪತಿ ಇತ್ಯಾದಿಗಳು, ಅದಕ್ಕೆ ಬೇಕಾಗಿಲ್ಲ. ಅವರಿಗೆ ಬೇಕಾಗಿರುವುದು ಏನೆಂದರೆ ಪ್ರೀತಿ. ಯಾರು ನಾವು ನಮ್ಮ ಜೀವನದಲ್ಲಿ ಪ್ರೀತಿಯನ್ನು ತೋರಿಸಲಿಕ್ಕೆ ಸಾಧ್ಯವಾಗ್ತದ, ಯಾವುದೇ ರೂಪದಲ್ಲಿ ನಾವು ಪ್ರೀತಿಯನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದ, ನಾವು ಆ ವ್ಯಕ್ತಿಗೆ ಸಾಕ್ಷಾತ್ ದೇವರ ಒಂದು ಸಾನ್ನಿಧ್ಯವನ್ನು ಕೊಡಲಿಕ್ಕೆ ಸಾಧ್ಯವಾಗ್ತದೆ ಅಂತ ಮಾತನ್ನು ಇಡೀ ವಿಶ್ವಕ್ಕೆ ಮದರ್ ತೆರೆಸರವರು. ಕಾರ್ಯಕ್ರಮದಲ್ಲಿ ವಿ4 ನ್ಯೂಸ್ನ ಆಡಳಿತ ನಿರ್ದೇಶಕರು, ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಲಕ್ಷ್ಮಣ್ ಕುಂದರ್, ಕನ್ನಡ ಸಾಹಿತ್ಯ ಪರಿಷತ್ನ ಮಾಜಿ ರಾಜ್ಯಾಧ್ಯಕ್ಷ ಹರಿಕೃಷ್ಣ ಪುನರೂರು, ಎಸ್ಡಿಪಿಐ ರಾಜ್ಯಾಧ್ಯಕ್ಷ ತುಂಬೆ ಇಲ್ಯಾಸ್ ಮೊಹಮ್ಮದ್ ಮತ್ತಿತರರು ಉಪಸ್ಥಿತರಿದ್ದರು. ಪಿಂಗಾರ ಪ್ರಶಸ್ತಿ ಆಯ್ಕೆ ಸಮಿತಿ ಸಂಚಾಲಕರಾದ ರಾಯ್ ಕ್ಯಾಸ್ಟಲಿನೋ ಪ್ರಶಸ್ತಿ ಆಯ್ಕೆಯ ಮಾನದಂಡಗಳನ್ನು ವಿವರಿಸಿದ್ರು. ಪಿಂಗಾರ ರಾಜ್ಯೋತ್ಸವ ಪ್ರಶಸ್ತಿ ಪ್ರತಿ ವರ್ಷ ಹಲವಾರು ಅರ್ಜಿಗಳು ಮತ್ತು ಶಿಫಾರಸುಗಳು ಬರುತ್ತವೆ. ಸೂಕ್ತ ಹೆಸರುಗಳು ಬರದಿದ್ದಲ್ಲಿ ಆಯ್ಕೆ ಸಮಿತಿ ಕೂಡ ಕೆಲ ಹೆಸರುಗಳನ್ನು ಪರಿಗಣಿಸಿ ಯೋಗ್ಯ ವ್ಯಕ್ತಿಗೆ ಈ ಪುರಸ್ಕಾರ ದೊರೆಯುವಂತೆ ಕೆಲಸ ಮಾಡುತ್ತದೆ. ಈ ಸಲ 30 ಶಿಫಾರಸುಗಳು ಬಂದಿದ್ದವು. ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಮಾನವೀಯ ಮೌಲ್ಯವುಳ್ಳ ಕೆಲಸ ಮಾಡುತ್ತಿರುವ ಹ್ಯುಮ್ಯಾನಿಟಿ ಸಂಸ್ಥೆಯನ್ನು ಆಯ್ಕೆ ಮಾಡಲು ಆಯ್ಕೆ ಸಮಿತಿಗೆ ತುಂಬ ಸಂತೋಷವಾಯಿತು. ಸದಾನಂದ ಪೆರ್ಲಾರವರು ಸನ್ಮಾನ ಪತ್ರವನ್ನ ವಾಚಿಸಿದ್ರು. ಪಿಂಗಾರ ರಾಜ್ಯೋತ್ಸವ ಪ್ರಶಸ್ತಿ 2018 ದಿನಾಂಕ 13 ನವೆಂಬರ್ ಮಂಗಳವಾರ, ಸಮಯ ಸಂಜೆ 4 ಗಂಟೆ, ಸ್ಥಳ ಪುರಭವನ, ಕುದ್ಮುಲ್ ರಂಗರಾವ್ ಭವನ, ಮಂಗಳೂರು. ಪುರಸ್ಕೃತರು ಸನ್ಮಾನ್ಯ ಶ್ರೀ ರೋಷನ್ ಡಿ ಸೋಜಾ ಬೆಳ್ಮಣ್. ಮಾನ್ಯರೇ, ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಬೆಳ್ಮಣ್ಣಿನಲ್ಲಿ ವಾಸವಾಗಿದ್ದುಕೊಂಡು ನಿಮ್ಮ ವಿವಿಧ ಆಸಕ್ತಿ ಮತ್ತು ಪ್ರವೃತ್ತಿಗಳ ನಡುವೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಎಂಬಂತೆ ನಿಮ್ಮ ವಿವಿಧ ಮೂಲಗಳಿಂದ ಸಂಗ್ರಹಿಸಿದ ಕೋಟಿಗಳಷ್ಟು ಹಣವನ್ನು ನೈಜ ಫಲಾನುಭವಿಗಳನ್ನು ಹುಡುಕಿ ನೀಡುವ ಪರಿಶ್ರಮ ವಹಿಸಿದ ನಿಮಗೆ ಅಭಿನಂದನೆಗಳು.
ಹ್ಯುಮ್ಯಾನಿಟಿ ಎಂಬ ಸೇವಾ ಸಂಸ್ಥೆ ಆರಂಭಿಸಿ ನಿರಂತರ ವಿವಿಧ ಪ್ರದೇಶಗಳಲ್ಲಿ ನಿಮ್ಮ ವಾಕ್ಚಾತುರ್ಯದಿಂದ ಶುದ್ಧ ಭಾವನೆಗಳನ್ನು ಹಂಚಿ ಅರ್ಥೇಶು. ಕಾರ್ಯಕ್ರಮದ ಆರಂಭದಲ್ಲಿ ಜೂನಿಯರ್ ರಾಜ್ಕುಮಾರ್ ಖ್ಯಾತಿಯ ಕೆಆರ್ ಅಬ್ಬಾಸ್ ಅವರ ಮೂಲಕ ನಡೆದ ಸಂಗೀತ ಕಾರ್ಯಕ್ರಮ ಎಲ್ಲರನ್ನ ರಂಜಿಸಿತು. ಜನರಿಂದ ನಾನು ಮೇಲೆ ಬಂದೆ, ಜನರನ್ನೇ ನನ್ನ ದೇವರೆಂದೇ. ಜನರಿಂದ ನಾನು ಮೇಲೆ ಬಂದೆ, ಜನರನ್ನೇ ನನ್ನ ದೇವರೆಂದೇ. ಜನರಿದ್ದರೆ ನನ್ನ. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ 24/7 ಮಂಗಳೂರು.